ತರುಣ ವೃಂದ ದಂಬಿಲ್, ಮಹಿಳಾ ಮಂಡಳ ದಂಬಿಲ್, ನಾಗಬ್ರಹ್ಮ ತರುಣ ವೃಂದ ಕೋಡಿಕಲ್, ದಂಬಿಲ್ ನಿವಾಸಿ ಬಳಗ ರಿಜಿಸ್ಟರ್ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೋಡಿಕಲ್ನಲ್ಲಿ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮ ನಡೆಯಿತು. ಸ್ಥಳೀಯ ಕಾರ್ಪೊರೇಟರ್ ಕಿರಣ್ ಕುಮಾರ್ ಅವರು ಧ್ವಜಾರೋಹಣ ನೆರವೇರಿಸಿದರು. ಪ್ರತಿ ವರ್ಷ ಗೊತ್ತಿರುವ ಮಟ್ಟಿಗೆ ಸುಮಾರು 18ರಿಂದ 20 ವರ್ಷಗಳಿಂದ ಈ ಒಂದು ಸ್ವಾತಂತ್ರ್ಯೋತ್ಸವವನ್ನು ಈ ಒಂದು ವಟಾರದವರನ್ನೇ ಸೇರಿಸಿಕೊಂಡು ಒಂದು ವಿಭಿನ್ನ ರೀತಿಯಲ್ಲಿ ಮಾಡುವಂತಹ ಒಂದು ತಂಡ ಅಂದ್ರೆ ಈ ದಂಬಿಲ್ ನಿವಾಸಿ ಬಳಗದವರು. ಆ ಒಂದು ಸ್ವಾತಂತ್ರ್ಯೋತ್ಸವದ ಈ ಒಂದು ಶುಭ ಗಳಿಗೆಯ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿರುವಂತಹ ಎಲ್ಲ ಗಣ್ಯರೇ, ಸೇರಿರುವಂತಹ ಈ ಭಾಗದ ಎಲ್ಲ ಹಿರಿಯ ಕಿರಿಯ ನಾಗರಿಕರೇ, ಬಂಧು ಮಿತ್ರರೇ, ಕಾರ್ಯಕರ್ತ ಬಂಧುಗಳೇ, ಬಂದಿರುವಂತಹ ಎಲ್ಲ ಹಿತೈಷಿಗಳೇ, ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ನಾವು ಯಾಕೆ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆಯನ್ನು ಮಾಡ್ತಿದ್ದೇವೆ ಎಂಬುದನ್ನು ನಮ್ಗೆಲ್ಲರಿಗೂ ಗೊತ್ತಿರಬೇಕು. ಮೊದಲನೇಯಾಗಿ ಪುಟ್ಟಾಣಿ ಮಕ್ಕಳು ಇರುವ ಕಾರಣ ಈ ವಿಚಾರವನ್ನು ತೆಗೆದಿದ್ದೇನೆ. ಹಿರಿಯರಿಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಈ ಸಂದರ್ಭದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಸದಸ್ಯರ ಸಮ್ಮುಖದಲ್ಲಿ ಒಂದು ಗ್ರಾಮ ಒಂದು ತಿರಂಗ ಅಭಿಯಾನಕ್ಕೆ ಚಾಲನೆಯನ್ನ ನೀಡಲಾಯಿತು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.